ನಾಗುರಿ ತಡೆಗೋಡೆ ಕುಸಿತ ಪ್ರದೇಶಕ್ಕೆ ದಕ್ಷಿಣ ಕನ್ನಡ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಮೇಲುಸ್ತುವಾರಿ ಸಚಿವ, ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಸಚಿವ ಖಾದರ್ ಮಾಹಿತಿಯನ್ನು ಪಡೆದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಖಾದರ್ ಅವರು, ಪ್ರಕೃತಿ ವಿಕೋಪ ಹೇಗೆ ಎಲ್ಲಿ ಆಗುತ್ತದೆ ಅನ್ನೋದನ್ನು ಹೇಳಲು ಆಗಲ್ಲ. ಘಟನೆ ನಡೆದ ಕೂಡಲೇ ಪೊಲೀಸರು, ಸ್ಥಳೀಯರು ಕಾರ್ಯಾಚರಣೆ ಮಾಡಿದ್ದಾರೆ. ಬದುಕಿ ಉಳಿದವರಿಗೆ ಜಿಲ್ಲಾಡಳಿತದ ಮೂಲಕ ಉಚಿತ, ಉತ್ತಮ ಚಿಕಿತ್ಸೆ ನೀಡಲು ಬದ್ಧರಾಗಿದ್ದೇವೆ. ಅಗಲಿದವರು ಬೇರೆ ರಾಜ್ಯದವರಾದರೂ ಪ್ರಾಣ ಮುಖ್ಯ, ಅವರಿಗೂ ಪರಿಹಾರ ಒದಗಿಸಲಾಗಿದೆ. ಒಂದೊಂದು ಮಳೆ ಆರಂಭದಲ್ಲೇ ಎಚ್ಚರಿಕೆ ಗಂಟೆ. ಅಧಿಕಾರಿಗಳು ಡೇಂಜರ್ ಸ್ಪಾಟ್ಸ್ ಸಮೀಕ್ಷೆ ಮಾಡಬೇಕು. ಜನರೇ ಸ್ವಯಂ ಪ್ರೇರಿತರಾಗಿ ಸೂಕ್ಷ್ಮ ಪ್ರದೇಶಗಳಿಂದ ದೂರ ಹೋಗಬೇಕು. ಸರ್ಕಾರಿ ವ್ಯಾಪ್ತಿಗೆ ಸೇರುವ ಡೇಂಜರ್ ಸ್ಪಾಟ್ ಆಗಿದ್ದಲ್ಲಿ ಸರ್ಕಾರಕ್ಕೆ ಮನವಿ ಕೊಡಲಿ. ಸಾರ್ವಜನಿಕ ಜಾಗಗಳಲ್ಲಿ ಜಿಲ್ಲಾಡಳಿತ ಮಾನಿಟರ್ ಮಾಡುತ್ತೆ. ಈ ಮನೆಯ ಮಾಲೀಕರಿಗೆ ಅನುದಾನ ನೀಡುತ್ತೇವೆ. ಅವರು ತಕ್ಷಣ ಮನೆ ರಿಪೇರಿ ಮಾಡಬೇಕು. ಬಳಿಕ ಮತ್ತೆ ಇದೇ ನಿರಾಶ್ರಿತರಿಗೆ ಈ ಮನೆ ಬಾಡಿಗೆಗೆ ಕೊಡಬೇಕು. ಮಂಗಳೂರಿನಲ್ಲಿ ಉಂಟಾಗಿರುವ ಭೂಕುಸಿತ ಇಡೀ ಕರಾವಳಿಗೆ ಸಂದೇಶ. ಅಧಿಕಾರಿಗಳ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದಾದ್ರೂ ಬದಲಾವಣೆ ಇದ್ದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು. ಖಾಸಗಿಯವರಿಂದ ಯಾರಿಗಾದರೂ ತೊಂದರೆಯಾದರೆ ಖಾಸಗಿಯವರೇ ಹೊಣೆಯಾಗಿರ್ತಾರೆ. ಕಂದಾಯ ಸಚಿವರ ಬಳಿಯೂ ಈ ಕುರಿತಾಗಿ ಮಾತನಾಡಲಾಗಿದೆ ಎಂದರು. ಯಾರು ಇವತ್ತು ಬಹುಶಃ ಬದುಕುಳಿದಿದ್ದಾರ, ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಉಚಿತವಾಗಿ ಸರ್ಕಾರ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿರ್ತಾರೆ. ಯಾರು ಅಗಲಿದ್ದಾರೆ ಅವ್ರಿಗೆ ಬಹುಶಃ ನಿಯಮ ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಬರ್ತದೆ. ಈಗಾಗಲೇ ಮನೆ ಮುಖ್ಯಮಂತ್ರಿ ಶಿವಕುಮಾರ್ ಬೆಳಿಗ್ಗೆ ಮಾತಾಡಿಕೊಂಡು ಅದನ್ನು ಸೂಚಿಸಿದ್ದಾರೆ. ನಾವು ಅದನ್ನು ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು ಇಂತಹ ಒಂದು ಪ್ರದೇಶ, ಯಾಕೆ ಇದೆಲ್ಲರಿಗೂ ನಮ್ಮೊಂದು ಎಚ್ಚರಿಕೆ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಒಂದು ಜಾಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತೆಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಇಲ್ಲಿದೆ. ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದು ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೇಕೆಟ್ ಆಗಿರ್ಬೇಕಂತ ಹೇಳಿ. ಎಲ್ಲ ಕಡೆ ನೋಡ್ಲಿಕ್ಕೆ ಅಂತ ಹೇಳಿ ಆಗುದಿಲ್ಲ ಯಾರಿಗೂ ಕೂಡ, ಎಷ್ಟು ಮನೆ ಇರೋದು. ಸೊ ಇಂಥ ಸಂದರ್ಭ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ರೆ, ಅಥವಾ ಮನೆಯ ಕೆಳಗಡೆ ಏನಾದ್ರು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲ ಇರುವಂತಿದ್ದರೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ.